ನಿನ್ನೆ ಇಹಲೋಕ ತ್ಯಜಿಸಿದ ಜನಸಂಘ ಹಾಗೂ ಪುತ್ತೂರಿನ ಮಾಜಿ ಶಾಸಕರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಹಾಗೂ ಕ್ಯಾಂಪ್ಕೋದ ಸ್ಥಾಪನೆಯಲ್ಲಿ ಮುಂಚೂಣಿಯ ಪಾತ್ರ ವಹಿಸಿದ್ದ ಉರಿಮಜಲು ರಾಂಭಟ್ ಅವರ ಅಂತ್ಯ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವದೊಂದಿಗೆ ಪುತ್ತೂರಿನಲ್ಲಿ ನೆರವೇರಿಸಲಾಯಿತು. ಸ್ವಗೃಹದಲ್ಲಿ ಧಾರ್ಮಿಕ ಕ್ರಿಯಾವಿಧಿಗಳ ಬಳಿಕ ಅವರ ಪಾರ್ಥಿವ ಶರೀರವನ್ನು ಅವರ ಆಸೆಯಂತೆ ವಿವೇಕಾನಂದ ಕಾಲೇಜಿಗೆ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಯಿತು. ಅಲ್ಲಿ ಸಾರ್ವಜನಿಕ ದರ್ಶನದ ಬಳಿಕ ತೆಂಕಿಲ ಮೂಲಕ ತಂದು ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಕೇಂದ್ರದ ಮಾಜಿ ಸಚಿವ ಡಿವಿ ಸದಾನಂದಗೌಡ, ಸಚಿವ ಎಸ್ ಅಂಗಾರ, ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್, ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಮಾಜಿ ಶಾಸಕ ವಸಂತ್ ಬಂಗೇರ, ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಹಾಗೂ ಹಲವು ಮುಖಂಡರು ಅಂತಿಮ ದರ್ಶನವನ್ನ ಪಡೆದರು. ಸ್ವಯಂಸೇವಕ ಸಂಘದ ಸ್ವಯಂಸೇವಕರಾಗಿ ಸಂಘದ ವಿಚಾರಧಾರೆಯಲ್ಲಿ ತುರ್ತು ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ಕರಾಳ ದಿನಗಳಲ್ಲಿ ಹೋರಾಟವನ್ನು ಮಾಡಿ ಪ್ರಜಾಪ್ರಭುತ್ವದ ಉಳಿಗೋಸ್ಕರ ಕೆಲಸವನ್ನು ಮಾಡಬೇಕಂತ ಹಿರಿಯರು, ವಿಶೇಷವಾಗಿ ಜನಸಂಘ ಕಾಲದಿಂದ ಭಾರತೀಯ ಜನತಾ ಪಾರ್ಟಿ ಎರಡೂ ಸಂಘಟನೆಯನ್ನು ಕಟ್ಟಿಬಿಡಿಸುವುದಕ್ಕೆ ಅಹರ್ನಿಶ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಹೊಡೆದೇ ಆಗಿರ್ತಕ್ಕಂಥ ರಾಜಕಾರಣದಲ್ಲಿ ಛಾಪನ್ನು ಮೂಡಿಸಿದೆ. 2 ಬಾರಿ ಶಾಸಕರಾಗಿ ವಿಧಾನಸಭೆಯಲ್ಲಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಉತ್ತರ ಪ್ರತಿಷ್ಠಿತವಾಗಿರತಕ್ಕಂಥ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋದ ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಅಡಿಕೆ ಬೆಳೆಗಾರರ ನ್ಯಾಯವನ್ನು ಒದಗಿಸಿದೆ. ಆ ಸಂಸ್ಥೆಯ ಎತ್ತರಕ್ಕೂ ಕಾರಣೀಭೂತರಾಗಿದ್ದಾರೆ. ವಿಶೇಷವಾಗಿ ವಿವೇಕಾನಂದ ವಿದ್ಯಾಸಂಸ್ಥೆಗಳ ನೇತೃತ್ವವನ್ನು ಈ ಭಾಗದಲ್ಲಿ ಒಂದು ಭಾರತೀಯ ಶಿಕ್ಷಣಗಳಿಗೆ ಆದ್ಯತೆಯನ್ನು ಕೊಟ್ಟರು. ಈಗೊಬ್ಬ ರಾಜಕಾರಣಿಯಾಗಿ, ಸಹಕಾರಿಯಾಗಿ, ಶಿಕ್ಷಣ ಪ್ರೇಮಿಯಾಗಿ, ಒಬ್ಬ ಸ್ವಯಂಸೇವಕನಾಗಿ ಶ್ರೇಷ್ಠ ಕೆಲಸವನ್ನು ಮಾಡಿದ್ದಾರೆ. ರಾಂಭಟ್ ಅವರು ಹೇಳಿದ್ದಾರೆ, ನಮ್ಮಂಥ 10 ಕಾರ್ಯಕ್ರಮಗಳಿಗೆ ಪ್ರೇರಣೆ ಕಂಡುಕೊಟ್ಟವರು ಆದರ್ಶದ ರಾಜಕಾರಣಿ. ನಾನು ರಾಂಭಟ್ರು 1983ರಲ್ಲಿ ಒಟ್ಟಿಗೆ ಶಾಸಕರಾದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಜನ, ಕರ್ನಾಟಕ ರಾಜ್ಯದಲ್ಲಿ 18 ಜನ, BS ಆಚಾರ್ಯರು, ಧನಂಜಯ ಕುಮಾರ್, ನಾನೆಲ್ಲ ಒಟ್ಟಿಗೆ ಆಗಿದೆ. ರಾಂಭಟ್ರೊಬ್ಬ ಪ್ರಾಮಾಣಿಕ ವ್ಯಕ್ತಿ, ಎಂದು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟವರಲ್ಲ. ಅವರ ಕೊನೆಯ ಉಸಿರಿನ ತನಕ ಅದನ್ನು ಉಳಿಸಿಕೊಂಡು ಬಂದಿದ್ದಾರೆ ಅಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಕೂಡ ಭಾರಿ ಆತ್ಮೀಯರಾಗಿದ್ವಿ. ನನ್ನಲ್ಲಿ ಬಹಳಷ್ಟು ಪ್ರೀತಿ ಅವರಿಗೆ. ಆ ರೀತಿಯ ರಾಂಭಟ್ರು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅವರ ಕುಟುಂಬಸ್ಥರಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ. The Karnataka Educational and Charitable Trust was established in 1994 with an aim to impart the education and services in medical and paramedical field. The campus is spread in a vast area accommodating Karnataka Ayurveda Medical College, SCS College of Nursing Science, Karnataka Ayurveda Medical College Hospital and hostels in an independent building. SCS College of Nursing courses offered Basic BSc Nursing and MSc Nursing. Karnataka Ayurveda Medical College offers undergraduation BA MS and post-graduation courses MS and MD in Ayurveda. The Karnataka Ayurveda Medical College Hospital offers inpatient and outpatient department, physiotherapy, X-ray, ultrasound, laboratory, pharmacy, OT and LT with treatments like Akshitarpana, Alepa Bhashpasveda, Katibasti, Nadi Sveda Parisheka, Pindasveda Shirodhara, Valukasveda Vrana Prakshalana by well-trained and leading consultants. For more information, please contact Karnataka Educational and Charitable Trust, KECT Towers, Hoige Bail, Ashok Nagar, Mangaluru.